ಒಂದು ರೌಂಡ್ ಆಗ್ತು ಅಂತ ಅಂದ್ರೆ ಎಂಥ ಒಂದು ಶತ್ರುಗಳಾದ್ರೂ ಕೂಡ ದೂರ ಆಗ್ತದೆ. ನಂಬರ್ 2 ಏನು ಅಂತಂದ್ರೆ ಇಲ್ಲಿ VIP ಜಾಸ್ತಿ ಈ ಎಲೆಕ್ಷನ್ ಯಡಿಯೂರಪ್ಪರು ಇಲ್ಲೇ ಬಂದು ಎಲ್ಲ ಮಾಡ್ಕೊಂಡು ಹೋದ್ಮೇಲೆ ಅಲ್ಲಿ CM ಹಾಗಾಗಿ ಇದು ಶತ್ರು ಸಂಹಾರಕ್ಕೆ ಮತ್ತೆ ಕಲರಿ ಪಾಯಿಸು ಅಂತ ಮಾಡ್ತಾರಲ್ವಾ, ಕಲರಿ ಪಾಯಿಸು ಅಂತ ಮಾಡಿದಾಗ ಫಸ್ಟ್ ಇಲ್ಲಿ ಬಂದು ಇದು ರಾಜ ಮನೆತನದ ದೇವರು ಇದು. ಹಾಗಾಗಿ ತುಂಬಾ ಹಳೆಯ ಒಂದು ಇದು, ಅದಕ್ಕೆ ನೋಡಿ ಎಲ್ಲ ಹಂಗೆ ಇಟ್ಕೊಂಡಿದ್ದಾರೆ. ತುಂಬಾ ನೂರಾರು ವರ್ಷದ್ದು ಹಾಗಾಗಿ ಇಲ್ಲೊಂದು ಶತ್ರುಗಳು ಸಂಕಲ್ಪ ಮಾಡಿಕೊಂಡು ಮತ್ತೆ ಹೆಂಗಸರನ್ನ ಒಳಗಡೆ ಬಿಡೋದಿಲ್ಲ, ನೈಟ್ ಮಾತ್ರ